ರಸ್ತೆ ಕಾಮಗಾರಿ ಅವ್ಯವಸ್ಥೆ ಹಿನ್ನೆಲೆ ಅಧಿಕಾರಿಗಳನ್ನ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ತರಾಟೆಗೆತ್ತಿಕೊಂಡು ನಡೆದಂತಹ ಘಟನೆ ನಡೆದಿದೆ. ಉಪ್ಪಿನಂಗಡಿ ಪುತ್ತೂರು ರಸ್ತೆ ಕಾಮಗಾರಿ ವಿಳಂಬವಾದಂತಹ ಹಿನ್ನೆಲೆ ಶಾಸಕ ಅಸಮಾಧಾನ ವ್ಯಕ್ತಪಡಿಸಿ ಅಧಿಕಾರಿ ಮತ್ತು ಗುತ್ತಿಗೆದಾರನಿಗೆ ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ರಾಯ್ ತರಾಟೆಗೆತ್ತಿಕೊಂಡರು. ಮಳೆಗಾಲ ಆರಂಭವಾದರೂ ಕೂಡ ಡ್ರೈನೇಜ್ ಸಮಸ್ಯೆ ಸರಿಪಡಿಸದೆ ವಿಳಂಬವಾಗಿದೆ. 3 ವರ್ಷದಿಂದ ಕಾಮಗಾರಿ ನಡೀತಾ ಇದ್ರೂ ಪೂರ್ಣಗೊಂಡಿಲ್ಲ. ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತೀರಿ ಅಂತ ಹೇಳಿ ಎಂದ್ರು. ನನ್ನನ್ನ ಸಮಾಧಾನ ಮಾಡಲು ನೀವು ಹೇಳೋದು ಬೇಡ. ಡ್ರೈನೇಜ್ ಮತ್ತು ಡಿವೈಡರ್ ಕಾಮಗಾರಿ ವಿಚಾರದಲ್ಲಿ ತರಾಟೆಗೆತ್ತಿಕೊಂಡ್ರು. ಅಶೋಕ್ ರೈಗೆ ವೋಟ್ ಹಾಕಿ ಸಮಸ್ಯೆ ಆಯಿತು ಅಂತ ಜನ ಹೇಳಬಾರ್ದು. ನಿಮಗೆ ಆಗುತ್ತಾ ಇಲ್ವಾ ಹೇಳಿ, ಯಾವಾಗ ಮುಗಿಸ್ತೀರಾ ಹೇಳಿ ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಸಿಗುವುದಿಲ್ಲ, ವೆರಿ ಲಿಮಿಟೆಡ್ ರಿಟೈನಿಂಗ್ ವಾಲ್ ಇರ್ತದೆ ಅಲ್ಲ. ಎಲ್ಲಿ ರಿಕ್ವೈರ್ಮೆಂಟ್ ಇದೆ, ಎಸೆನ್ಷಿಯಲ್ ಮನೆ ಬೀಳ್ತದೆ ಅನ್ನೋ ಸಿಚುವೇಶನ್ ಅಲ್ಲಿ ಮಾತ್ರ ರಿಟೈನಿಂಗ್ ವಾಲ್ ಮಾಡ್ತಾರೆ. ಎಲ್ಲ ಕಡೆ ರಿಟೈನಿಂಗ್ ವಾಲ್ ಮಾಡೋದಿಲ್ಲ. ಸೊ ಎಲ್ರಿಗೂ ರಿಟೈನಿಂಗ್ ವಾಲ್ ಬೇಕಾಗ್ತದೆ. ಆದರೆ ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ ಎಲ್ಲೆಲ್ಲಿದೆ ಅದನ್ನು ಅವ್ರನ್ನ ಕರೆದಿರೋ ವಿಚಾರ ಅಷ್ಟೇ. ನಾವು ಆನಂತರ ರಸ್ತೆ ಮಾಡೋದು, ಅವರು ಅಗಿಯುವುದು, ಆನಂತರ ಮನೆಯವರು ಕಂಪ್ಲೇಂಟ್ ಮಾಡೋದು, ನಿಮಗೆ ನೀವು ಅಲ್ಲಿ ಪ್ರಮುಖರು ಯಾರೆಲ್ಲ ಇದ್ದಾರೆ ಇವ್ರ ಹತ್ರ ಅವರು ಕಂಪ್ಲೇಂಟ್ ಮಾಡೋದು ಕರೆದ ಉದ್ದೇಶ ಇದೆ. ನಾವು ಈಗ ಕಾಂಟ್ರಾಕ್ಟರ್ ಇದ್ದಾರೆ, ಇಂಜಿನಿಯರ್ ಸೆಕ್ಷನ್ ಅವರು ಇದ್ದಾರೆ. ನಾವು ಒಮ್ಮೆ ನೋಡ್ಕೊಂಡು ಹೋಗಿ ಮನೆ ಹತ್ತಿರ ಇರೋದು ರೋಡ್ ಸೈಡಲ್ಲಿ ಅರ್ಧ ಗಂಟೆ ಟೈಮ್ ಇರುತ್ತೆ. ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರೋರು ಅಲ್ಲಲ್ಲಿ ನಿಲ್ಲಿಸಲಿಕ್ಕಿಲ್ಲ. ರೋಡ್ ಸೈಡಲ್ಲಿ ಹತ್ತಿರ ಇರುವವರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಅಟ್ಲೀಸ್ಟ್ ನಿಮಗೆಲ್ಲ, ನೀವು ದೂರ ದೂರ ಮನೆ ಇರೋರು, ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರುವವರಿಗೆ ತೊಂದರೆ ಆಗಬಾರ್ದು. ನಾಳೆ ನಾವು ಅಶೋಕ್ ರೈಗಳಿಗೆ ಓಟು ಕೊಟ್ಟಿದ್ದೇನೆ, ನನಗೆ ತೊಂದರೆ ಆಯಿತು ಅಂತ ಹೇಳ್ಬಾರ್ದು. ಯಾರಾದಿದ್ರೆ ನೀವು ತಿಳಿಸಿದ್ರಾ, ಅವರಿದ್ರೆ ಅವ್ರ ವಿಚಾರಗಳನ್ನು ತಿಳಿಸ್ಬೇಕು. ನಾವು ಅವ್ರ ಹತ್ರ ಇವಾಗಲೇ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡಿ, ಆಮೇಲೆ ಬಂದು ಪುನಃ ನೀವು ಇಲ್ಲಿ ರಿಟೈನಿಂಗ್ ಆಗಬೇಕು, ಇದು ಆಗಬೇಕು, ಇಲ್ಲಿ ಏರಬೇಕಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಆಲ್ರೆಡಿ ನಾನು ಮಾರ್ಕ್ ಆಗಿದೆ. ಆ ಹತ್ತಿರದ ಮನೆ ಅವರಿಗೆ ಸೆಂಟ್ರಲ್ ಲೈನ್ ಎಲ್ಲ ಗೊತ್ತಾಗಲ್ಲ. ನಾವು ಈಗ ಹೋಗುವಾಗ ಎಲ್ಲೆಲ್ಲಿ ಮನೆ ರೋಡ್ ಸೈಡ್ ಹತ್ತಿರ ಇದೆ ನೀವು ಅದನ್ನು ನಮಗೆ ತೋರಿಸಬೇಕು. ಎಲ್ಲೆಲ್ಲಿ ನಾವು ರಿಟೈನಿಂಗ್ ವಾಲ್ ಪ್ಲಾನ್ ಮಾಡಿದ್ವಿ ಅದನ್ನು ನಾವು ಇಲ್ಲಿಗೆ ತಿಳಿಸ್ತೀವಿ. ಒಂದು 2-3 ದಿವಸದಲ್ಲಿ ಅವ್ರು ಮತ್ತೆ ನಮಗೆ ಏನಾದರೂ ಚಿಕ್ಕ ಪುಟ್ಟ ವಿಚಾರಗಳನ್ನು ಇದ್ರೆ ಹೇಳಿ. ನೀವು ಅದರಲ್ಲಿ ಯಾವ ಪಕ್ಷಪಾತ ಇಲ್ಲ, ಇನ್ನೊಂದು ಪಕ್ಷದ ವಿಚಾರ ಇಲ್ಲ. ನಾವು ಎಲ್ರಿಗೂ ತೊಂದರೆ ಆಗದ್ರೆ ನಾವು ಕೆಲಸ ಮಾಡಬೇಕು. ಅಲ್ಲ, ಕಂಬ ಬೇಕಿದ್ರೆ ಅವ್ರಿಗೆ ಏನಾದರೂ ಹೇಳ್ಬೋದು ಅಂತ ಗೊತ್ತಿಲ್ಲ. ಕಂಬ ಬೇಕಿದ್ರೆ ಶಿಫ್ಟ್ ಮಾಡಬಹುದು, ಬಟ್ ಇಲ್ಲಿ ರಿಟೈನಿಂಗ್ ವಾಲ್ ಮಾಡ್ಲಿಕ್ಕೆ ಕಷ್ಟ. ಇಲ್ಲಿ ನಾವು ಹೇಳ್ಬೋದು ನಿಮಗೆ, ಆಯ್ತು ನೋಡುವ ಹೇಳ್ತೇನೆ ಅಂತ, ಬಟ್ ಇಲ್ಲಿ ಕೆಲ ಕಡೆ ಪೈಪ್ ಇದೆ, ಆ ಪೈಪನ್ನು ಶಿಫ್ಟ್ ಮಾಡೋಕ್ಕಾಗಲ್ಲ. ಮತ್ತೆ ಈ ಸ್ಕೋಪಲ್ಲಿ ಇವರಿಗೆ ರಿಟೈನಿಂಗ್ ವಾಲ್ ಇಲ್ಲಿ ಇಲ್ಲ. ಇದೆಯಾ? ಯಾವುದು ನಾನೊಂಜಿಲ್ಲಿಪ್ಪು ಡಿವೈಡರ್ ಯಾವಾಗ ಕಂಪ್ಲೀಟ್ ಮಾಡ್ತೀನಿ, ಬಾಕಿ ಕೆಲಸ ಯಾವಾಗ ಕಂಪ್ಲೀಟ್ ಮಾಡ್ತೀನಿ, ಸರಿಯಾಗಿ ಮಾಹಿತಿ ಕೊಡಿ. ಯಾಕಂತ ಹೇಳಿದ್ರೆ ನೋಡಿ, ಎಲ್ಲ ಡ್ರೈನ್ ಬ್ಲಾಕ್ ಆಗಿದೆ. ಇನ್ನು ಮಳೆಗಾಲದಲ್ಲಿ ನೀವು ಮಾಡಿದ ರಸ್ತೆನೂ ಉಳಿಯುವುದಿಲ್ಲ, ಮತ್ತೆ ನಿಮಗೂ ತೊಂದರೆ, ಬಾಕಿಯವರಿಗೆಲ್ಲ ತೊಂದರೆ. ಟ್ರೈನ್ ಎಲ್ಲ ಹೇಗಿದೆ, ಡ್ರೈನ್ ಮಾಡೋದು ಯಾರ್ದು ಕೆಲಸ? ಇವರು ನೋಡಿ, 1-4 ಕಲ್ಲು ಹಾಕಿದರೆ ಇನ್ನು ಅದನ್ನು ಕಲ್ಲು ಇಡ್ಲಿಕ್ಕೆ ಆ ಮಧ್ಯದಲ್ಲಿ ರೋಡ್ ಮಧ್ಯದಲ್ಲೆಲ್ಲ ಕಲ್ಲು